ಅಶ್ವಿನಿ ಶೆಟ್ಟಿ ಅವರು ಹೇಳಿದಂತೆ ಅವರ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದು ಹೋಗಿದೆ. 2017 ಡಿಸೆಂಬರ್ನಲ್ಲಿ ಅಶ್ವಿನಿ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿದ್ದಂತಹ ಒಂದು ಪೋಸ್ಟ್ ಅದು. ಸಾವಿನಲ್ಲೂ ದಂಪತಿ ಒಂದಾಗಬೇಕು. ಐ ಪ್ರಾಮಿಸ್ ದ್ಯಾಟ್ ಯು ಆ್ಯಂಡ್ ಐ ವಿಲ್ ಬಿ ಟುಗೆದರ್ ಟಿಲ್ ವಿ ಡೈ. ಇದು ಅವರ 2017ರ ಒಂದು ಇನ್ಸ್ಟಾಗ್ರಾಮ್ನ ಒಂದು ಪೋಸ್ಟ್ ಇದು. ಬಹುಶಃ ಈಗ ಸಾವಿನಲ್ಲೂ ಕೂಡ ದಂಪತಿ ಜೊತೆಯಾಗಿದ್ದಾರೆ. ಅವರು ಯಾವ ರೀತಿಯ ಸಾವನ್ನು ಬಯಸಿದ್ರು ಆ ಸಾವು ಅಲ್ಲ ಇದು. ಯಾಕಂದರೆ ಈ ಥರದ ಒಂದು ಸಾವು ಬರುತ್ತೆ ಅಂತ ಯಾರು ಕೂಡ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ತುಂಬ ಕನಸಿನ ಮನೆಯನ್ನು ಕಟ್ಟಿದ್ರು. ಏನು ಇಂಟೀರಿಯರ್ ಡಿಸೈನನ್ನು ನಾವು ನೋಡುವಾಗಲೇ ಗೊತ್ತಾಗುತ್ತೆ. ಆದರೆ ಅಂತಹ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಹೊತ್ಕೊಂಡು ಅವರು ಮೃತಪಡ್ತಾರಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅಶ್ವಿನಿ ಶೆಟ್ಟಿ ಅವರು ಕೂಡ ಅದನ್ನು ಬಯಸಿರಲಿಲ್ಲ. ಆದರೆ ಅವರ ಆಸೆ ಏನಿತ್ತು ಅಂತ ಹೇಳಿದರೆ ಗಂಡ ಹೆಂಡತಿ ಜೊತೆಯಾಗಿ ಬದುಕುವಾಗಲೂ ಕೂಡ ಜೊತೆಯಾಗಬೇಕು, ಸಾವಿನಲ್ಲೂ ಕೂಡ ಜೊತೆಯಾಗಬೇಕು ಅನ್ನೋದನ್ನು ಅಶ್ವಿನಿ ಶೆಟ್ಟಿ ಅವರು ಬಯಸಿದರು. ಬಹುಶಃ ಪ್ರತಿಯೊಂದು ಹೆಣ್ಣಿನ ಆಸೆ ಕೂಡ ಏನು ಸುಮಂಗಲಿಯಾಗಿ ಸಾಯ್ಬೇಕನ್ನುವಂಥದ್ದು. ಮಂಗಳಸೂತ್ರ ಯಾರು ಧರಿಸ್ತಾರೆ ಅವರು ಸುಮಂಗಲಿಯಾಗಿ ಸಾಯ್ಬೇಕಂತ ತುಂಬ ಜನ ಬಯಸ್ತಾರೆ. ಸೊ ನಾವು ಸಾವಿನಲ್ಲೂ ಜೊತೆಯಾಗಬೇಕು ಅಂತ ಅವರು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಹಾಕಿದ್ರು. ಅವರ ಒಂದು ಬಯಕೆಯಂತೆ ಗಂಡ ಹೆಂಡತಿ ಈಗ ಸಾವಿನಲ್ಲೂ ಜೊತೆಯಾಗಿದ್ದಾರೆ. ಎರಡನೆಯವರದ್ದು ವಿಡಿಯೋ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆಯಿಂದ ಗಮನಿಸ್ತಾ ಇದ್ದೇವೆ. ಸತ್ತಾಗ ವೈರಿಯೂ ಕಣ್ಣೀರು ಸುರಿಸಬೇಕು. ಇದು ಕೂಡ ಈಗ ಅಶ್ವಿನಿ ಅವರು ಬಯಸಿದಂತೆ ಆಗಿದೆ. ಯಾಕೆಂದರೆ ಯಾರು ಬಂಧುಗಳಲ್ಲ, ನಿನ್ನೆಯಿಂದ ಯಾರೋ ಗುರ್ತ ಇಲ್ಲದವರು ಕೂಡ ಮೇಡಮ್ ಸತ್ತರಲ್ವಾ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಿಕರಲ್ಲ, ಕುಟುಂಬಸ್ಥರಲ್ಲ, ಅಥವಾ ಒಂದು ಸಾರಿನೂ ಮೀಟ್ ಆಗಿಲ್ಲ, ಮಾತಾಡಿಲ್ಲ, ಅಂಥವರೂ ಕೂಡ ಇವತ್ತು ಹೀಗಾಗಬಾರ್ದಿತ್ತಲ್ವ ಪಾಪ ಅನ್ನುವ ರೀತಿಯಲ್ಲಿ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ನಿನ್ನೆ 2 ದಿವಸದಿಂದ ಎಲ್ಲರೂ ಮಾತನಾಡ್ತಾ ಇರುವಂತಹ ಪ್ರಮುಖ ವಿಚಾರ ಇದು. ಅಂದರೆ ಮೇಡಮ್ ಏನು ಹೇಳಿದರು, ಅವರ ಸಂದೇಶ ಏನಿತ್ತು, ನಮ್ಮ ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ ಖುಷಿ ಪಡಬೇಕು, ನಂತರ ನಮ್ಮ ಸಾಧನೆಯನ್ನು ನೋಡಿಕೊಂಡು ಅಪ್ಪ ಸಂತೋಷ ಪಡಬೇಕು, ಆದರೆ ಸತ್ತಾಗ ಮಾತ್ರ ನಮ್ಮ ವೈರಿಯೂ ಕೂಡ ಕಣ್ಣೀರು ಸುರಿಸಬೇಕಂತೇಳಿ. ಬಹುಶಃ ಇವರ ನಿಧನಕ್ಕೆ ವೈರಿಯೂ ಕೂಡ ಕಣ್ಣೀರು ಸುರಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ನಾವಿಲ್ಲಿ ಗಮನಿಸಬೇಕು, ಅವರು ಏನು ವಿಡಿಯೋದಲ್ಲಿ ಹೇಳಿದರು ಅಥವಾ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರು ಏನು ಪೋಸ್ಟ್ ಮಾಡಿದರು ಆ ರೀತಿಯಲ್ಲೇ ಈಗ ಅದೆಲ್ಲವೂ ಕೂಡ ನಿಜವಾಗಿದೆ. ಆದರೆ ನಿನ್ನೆ ನಾವು ಗಮನಿಸಬೇಕು, ಯಾರೆಲ್ಲ ಅಲ್ಲಿ ಸೇರಿದ್ರು, ಅಂತಿಮ ಸಂಸ್ಕಾರಕ್ಕೆ ಒಂದು ದೊಡ್ಡ ಜನಸಾಗರವೇ ಸೇರಿತ್ತು. ನಿನ್ನೆ ಪ್ರತಿಯೊಬ್ಬರು ಮಾತನಾಡಿಕೊಳ್ತಾ ಇದ್ದಂತಹ ಮಾತು, ಮಕ್ಕಳ ರೀತಿಯಲ್ಲಿ ಇವರು ಏನಾದರೂ ಒಂದು ಟಾಯ್ಲೆಟ್ಟಿಗೆ ಹೋಗಿ ವೆಂಟಿಲೇಷನ್ ಇರುವ ಕಡೆಗಳಲ್ಲಿ ಅಥವಾ ಏನಾದರೂ ಒಂದು ಕಡೆ ಗಾಳಿ ಬರುವ ಕಡೆಯಲ್ಲಿ ಇವರು ಏನಾದರೂ ನಿಲ್ತಾ ಇದ್ದರೆ ಅಥವಾ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನುವ ರೀತಿಯಲ್ಲೇ ಮರುಗ್ತಾ ಇದ್ದಾರೆ. ಇಲ್ಲಿ ಮಕ್ಕಳೊಂದು ಸಮಯ ಪ್ರಜ್ಞೆಯನ್ನು ಮೆರೆದಿದ್ದಾರೆ. ದಂಪತಿಗಳ ಮಕ್ಕಳು ಏನು ಮಾಡ್ತಾರೆ, ಹೊರಗೆ ಬರುವ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ, ಇಮಿಡಿಯೇಟ್ ಆಗಿ ಟಾಯ್ಲೆಟಿಗೆ ಹೋಗ್ತಾರೆ. ಟಾಯ್ಲೆಟಿಗೆ ಹೋದಾಗ ಅಲ್ಲಿ ಕಿಟಕಿ ಓಪನ್ ಮಾಡ್ತಾರೆ. ಯಾವಾಗ ಅವರು ಕಿಟಕಿ ಓಪನ್ ಮಾಡಿದ್ರು ಅವರಿಗೆ ಹೊರಗಡೆಯ ಗಾಳಿ ಬರುತ್ತೆ. ಸೊ ದಮ್ ಕಟ್ಟಿ ಅವರು ಸಾಯೋದಿಲ್ಲ. ಇಲ್ಲಿ ದಂಪತಿಗಳು ಸಾಯೋದಕ್ಕೆ, ಅಶ್ವಿನಿ ದಂಪತಿಗಳು ಸಾಯೋದಕ್ಕೆ ಪ್ರಮುಖ ಕಾರಣವೇ, ಹಿರಿಯ ವೈದ್ಯರನ್ನು ಕೂಡ ಮಾತಾಡಿಸಿದಾಗ ಅವರು ಹೇಳಿದ್ದು ಒಂದೇ, ಸಾಯೋದಕ್ಕೆ ಪ್ರಮುಖ ಕಾರಣ ಉಸಿರಾಟದ ಸಮಸ್ಯೆಯಿಂದ. ಯಾವಾಗ ಅಲ್ಲಿ ಇಡೀ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಏನು ಹೊತ್ತಿಕೊಳ್ಳುತ್ತೆ, ಯಾಕಂದರೆ ಇಂಟೀರಿಯರ್ ಫುಲ್ಲು ನಾವು ವುಡ್ಡಿಂದ ಅಥವಾ ಫರ್ನಿಚರ್ ಹಾಕಿ ಅದು ಡಿಸೈನ್ ಮಾಡಿದ್ದಾರೆ, ಅದು ಉರಿದಾಗ ಕಾರ್ಬನ್ ಮೊನಾಕ್ಸೈಡ್ ಅದರಿಂದ ಬಿಡುಗಡೆ ಆಗುತ್ತೆ. ಅದು ನಮ್ಮ ಹೃದಯಕ್ಕೂ ಒಳಗೆ ಹೋದಾಗ ಹೃದಯ ಸ್ತಂಭನ, ಹೃದಯಾಘಾತ, ಉಸಿರು ಕಟ್ಟಿ ಸಾಯುವಂಥ ಸಾಧ್ಯತೆಗಳಿದೆ ಅಂತೇಳಿ. ಸೊ ಇಲ್ಲಿ ಬರ್ಂಟ್ ಇಂಜುರಿ ಎಲ್ಲೂ ಕೂಡ ಇಲ್ಲ. ಅಂದರೆ ಅವರು ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿ ಮೃತಪಟ್ಟಿರುವಂಥದ್ದಲ್ಲ. ಸೊ ಇಲ್ಲಿ ಮಕ್ಕಳಿಗೆ ಆ ಸಮಯದಲ್ಲಿ ಹೊಳೆದಂತಹ ಒಂದು ಸಮಯ ಪ್ರಜ್ಞೆ ಯಾಕೆ ಇಲ್ಲಿ ದಂಪತಿಗಳಿಗೆ ಹೊಳಿಲಿಲ್ಲ? ಆ ಥರ ಏನಾದರೂ ಈ ದಂಪತಿಗಳು ಮಾಡ್ತಾ ಇದ್ದರೆ ಅವರು ಕೂಡ ಬದುಕಿ ಉಳಿಯುವಂತಹ ಸಾಧ್ಯತೆಗಳು ಹೆಚ್ಚು ಇತ್ತು ಅನ್ನೋದು ತುಂಬ ಜನ ಮಾತನಾಡಿಕೊಳ್ಳುವಂಥದ್ದು. ಯಾಕೆಂದರೆ ಕೊಂಚ ವೆಂಟಿಲೇಷನ್ ಇರುವ ಜಾಗಕ್ಕೆ ಹೋದರೆ, ಇಲ್ಲಿ ರಮಾನಂದ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಮನೆಯ ಬಾಗಿಲನ್ನು ಓಪನ್ ಮಾಡೋದಕ್ಕೆ. ಬಾಗಿಲ ಬಳಿಯಲ್ಲೇ ಅವರು ಬಿದ್ದು ಮೃತಪಟ್ಟಿರುವಂಥದ್ದು. ಅಂದರೆ ಸೆಂಟ್ರಲೈಸ್ಡ್ ಲಾಕ್ ಅನ್ನೋ ಒಂದು ಸಿಸ್ಟಮ್, ಸೆಂಟ್ರಲೈಸ್ಡ್ AC ಸಿಸ್ಟಮ್ ಎಲ್ಲವೂ ಕೂಡ ಇದ್ದಂತಹ ಮನೆ. ಇನ್ನು ಸಂಪೂರ್ಣ ಮನೆಯನ್ನು ನಾವು ಗಮನಿಸಬೇಕು, ಟೀಕ್ ವುಡ್ಡಿನಿಂದ ಏನು ಅದು ಮಾಡಿರುವಂಥದ್ದು. ಇಲ್ಲಿ ಬೆಂಕಿ ಹತ್ತಿಕೊಳ್ಳೋದಕ್ಕೆ ಅದು ಕೂಡ ಪ್ರಮುಖ ಕಾರಣ. ಟೀಕ್ ವುಡ್ಡನ್ನು
ಫುಲ್ ಮನೆಗೆ ಇಂಟೀರಿಯರ್ ಮಾಡುವ ಸಂದರ್ಭದಲ್ಲಿ ಅದನ್ನು ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ದಂಪತಿಗಳು ಮಕ್ಕಳ ರೀತಿಯಲ್ಲಿ ಏನಾದರೂ ಒಂದು ಕಡೆ ಬಾತ್ರೂಮ್ಗೋ ಅಥವಾ ವೆಂಟಿಲೇಷನ್ ಇರುವ ಕಡೆ ಹೋಗ್ತಾ ಇದ್ದರೆ ಬದುಕಿ ಉಳಿಯುವಂತಹ ಸಾಧ್ಯತೆಗಳೇ ಹೆಚ್ಚಿತ್ತಂತ ಅಲ್ಲಿ ಸೇರಿದ್ದಂತಹ ಜನರು ಈ ಒಂದು ನಿಧನಕ್ಕೆ ಕಂಪನಿಯನ್ನು ಮಿಡಿತಾ ಮಾತನಾಡಿಕೊಳ್ತಾ ಇದ್ದಾರೆ. ಆದರೆ ಒಂದೊಂದು ಸಲ ನಾವು ಹೇಳೋದು ಸಾಯೋದಕ್ಕೆ ಒಂದು ಕಾರಣ ಬೇಕು ಅನ್ನೋದು. ಸೊ ಇಲ್ಲಿ ಈ ದಂಪತಿಗಳು ಕೂಡ ಇಲ್ಲಿ ಅವರ ಜೀವನ ಇಷ್ಟೇ ಅಂತ ವಿಧಿಯ ಆಟ ಅದು ಬರ್ದಾಗೇ ನಡೆಯೋದು. ಇಲ್ಲದ್ರೆ ಇಷ್ಟು ಹುಷಾರಿದ್ದವರಿಗೆ ಅದೆಲ್ಲ ಯಾಕೆ ತಲೆಗೆ ಹೋಗಲಿಲ್ಲ ಅನ್ನೋದೇ ಈಗ ನಾವು ಮಾತನಾಡಿಕೊಳ್ಬೇಕು, ಅದರ ಬಗ್ಗೆ ಚರ್ಚೆ ಮಾಡಬೇಕು. ಆದರೆ ಒಂದು ಸಹಜವಾಗಿ ಅದು ಮಾತುಗಳು ಬರುತ್ತೆ, ಅವರು ಹೀಗೆ ಮಾಡ್ತಿದ್ರೆ ಹಾಗೆ ಬದುಕಿ ಉಳಿತಾ ಇದ್ರಲ್ವ ಅಂತೇಳಿ ಒಂದು ಮರಗುವಂಥದ್ದು ಅದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವರ ಬಗ್ಗೆ ಪ್ರೀತಿ ಇದ್ದಾಗ ಅದು ಬಂದೇ ಬರುತ್ತೆ. ಸೊ ಆದರೆ ಈಗ ವಿಧಿಯ ಆಟ ಅದು ನಾವು ಏನು ಮಾಡಿದರೂ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನು ದೇಹದ ರೂಪದಲ್ಲಿ ಭಗವಂತ ಬಂದರೂ ಕೂಡ ಈ ಭೂಮಿಗೆ ಪ್ರತಿಯೊಬ್ಬರಿಗೂ ಕೂಡ ಪಂಚಭೂತಗಳಿಂದ ಆದ ದೇಹ ಅದು ಪಂಚಭೂತಗಳಿಗೆ ಸೇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಏನು ಅದು ನಿಗದಿ ಆದದ್ದು, ಯಾರು ಕೂಡ ಇಲ್ಲಿ ಪರ್ಮನೆಂಟ್ ಅಲ್ಲ ಅನ್ನೋದು ನಮಗೆಲ್ಲರಿಗೂ ಕೂಡ ಸ್ಪಷ್ಟ. ಆದರೆ ಈ ಥರದೊಂದು ಘಟನೆ ಆದಾಗ ಸಹಜವಾಗಿಯೇ ನಾವೆಲ್ಲರೂ ಕೂಡ ಮನಸ್ಸು ನಮಗೆ ಒಂದೊಂದು ಮರಣಕ್ಕೆ ನಾವು ಮರಗ್ತೇವೆ. ಆ ಥರದ್ದು ಕೆಲವು ನಾವು ನೋಡಿದ್ದೇವೆ. ಪುನೀತ್ ರಾಜ್ಕುಮಾರ್ ಸತ್ತಾಗ, ಈಗ ಮೊನ್ನೆ ನಿರೂಪಕಿ ಒಬ್ಬರು ಮೃತಪಟ್ಟಿದ್ದರು, ಅವರ ಮರಣಕ್ಕೂ ಕೂಡ ತುಂಬ ಜನ ಕಂಬನಿಯನ್ನು ಮಿಡಿದಿದ್ರು. ಈಗ ನಮ್ಮ ಕರಾವಳಿ ಭಾಗದ ಅಶ್ವಿನಿ ಶೆಟ್ಟಿ ದಂಪತಿಗಳಿಗೂ ಕೂಡ ತುಂಬ ಜನ ಮರಗ್ತಾ ಇದ್ದಾರೆ. ನಮಸ್ತೆ ಸ್ನೇಹಿತರೆ, ನಾವು ಹೇಗೆ ಜೀವನವನ್ನು ಸಾಗಿಸಬೇಕು ಅಂದರೆ ನಾವು ಹುಟ್ಟಿದಾಗ ನಮ್ಮ ತಾಯಿ ಸಂತೋಷ ಪಡಬೇಕು. ಸಾಧನೆ ಮಾಡ್ತಾ ನಾವು ಬೆಳೀತಾ ಇರಬೇಕಾದ್ರೆ ತಂದೆ ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು. ಹಾಗೆ ನಾವು ಸತ್ತಾಗ ವೈರಿಯೂ ಸಹ ನಮ್ಮನ್ನು ನೋಡಿ ಕಣ್ಣೀರಿಡಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನಿಸ್ಕೊಳ್ತದೆ.